ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಚಾವಡಿ ತಮ್ಮನ ಮತ್ತು ಪಾತ್ರಕತೆ ಎಂಬ ಕಾರ್ಯಕ್ರಮವು ಉರ್ವಷ್ಟೂರ್ನ ತುಳು ಭವನದ ಸಿರಿ ಚಾವಡಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ನಾಟಕ ನಿರ್ದೇಶಕ ಮತ್ತು ಬರಹಗಾರ ವಸಂತ್ ಪಿ ಅಮೀನ್ ಅವರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ವಿನೂತನ ಕಾರ್ಯಕ್ರಮ ನಡೀತಾ ಇದ್ದು, ತುಳುವಿನಲ್ಲಿ ಸಾಧನೆ ಮಾಡಿರುವ ವಿದ್ವಾಂಸರು, ಸಂಶೋಧಕರು, ಸಾಹಿತಿ ಮತ್ತು ಕಲಾವಿದರನ್ನ ಗುರುತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮಂಗಳೂರಿನ ಉರ್ವಸ್ಟೂರ್ನ ತುಳು ಭವನದ ಸಿರಿ ಚಾವಡಿಯಲ್ಲಿ ನಾಟಕ ನಿರ್ದೇಶಕ ಮತ್ತು ಬರಹಗಾರ ವಸಂತ್ ಪಿ ಅಮೀನ್ ರವರನ್ನ ತುಳು ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕ ಡಾ ಸಂಜೀವ ದಂಡಕೇರಿ ಅವರು ಸನ್ಮಾನಿಸಿದ್ರು. ಇದೇ ವೇಳೆ ಮಾತನಾಡಿದ ತುಳು ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕ ಡಾ ಸಂಜೀವ್ ದಂಡಕೇರಿ ಅವರು, ತುಳು ಸಾಹಿತ್ಯ ಅಕಾಡೆಮಿಗೆ ನಗುಮುಖದ ಅಧ್ಯಕ್ಷರು ಸಿಕ್ಕಿರೋದು ನಮಗೆ ಹೆಮ್ಮೆ. ಅಲ್ಲದೆ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಕಲಾವಿದರನ್ನ, ವಿದ್ವಾಂಸರನ್ನ ಗುರುತಿಸುವ ಕಾರ್ಯ ಮಹತ್ತರವಾದುದು. ವಸಂತ ವಿ ಅಮೀನ್ ರವರ ಸಾಹಿತ್ಯ ಕೊಡುಗೆ ತುಳುನಾಡಿಗೆ ಅಪರೂಪ, ಅದನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. ಸೆಪ್ಟೆಂಬರ್ ಬಂಗಾರ ಪಟ್ಟಣ ಬಗ್ಗೆ ಪರೀಕ್ಷೆ ಅಂದ್ರೆ ಸೆಪ್ಟೆಂಬರ್ ನೋಡೋದು ಭಾರಿ ಬಿಡ್ತಾರೆ, ಈ ಇಮೇಜನ್ನೇ ಬಿಡ್ಬೇಕು. ಹಾಗಾಗಿ ತುಳು ಬರಹಗಾರ ನಿರ್ದೇಶಕರ ನಾಟಕ ಒಂದು ಬಣ್ಣ ಅಂದ್ರೆ ತುಳು ಇದೀ ಇದೆ ಇದೆ ವೈದ್ಯಕೀಯ ಮೆಡಿಸಿನ್ ಸರ್ಜರಿ ಕಿವಿದ್ದ ಆಯ್ತ ಡಾಕ್ಟರ್ ಲೆಕ್ಕ ಆರು ಬರೆಪನೆಟ್ಲ ಡೈರೆಕ್ಷನ್ ಬರ್ಪನೆಟ್ಲ ಆಯ್ತು ಆಕ್ಟ್ ಬರ್ಪನೆಟ್ಲ ಆರ್ನ ಒಂದು ವಿಭಾಗ. ಇದೇ ವೇಳೆ ಮಾತನಾಡಿದ ಸನ್ಮಾನಿತರಾದ ವಸಂತ್ ವಿ ಅಮೀನ್ ಅವರು, ನನ್ನನ್ನು ಅಭಿಮಾನದಿಂದ ಸನ್ಮಾನಿಸಿದ್ದೀರಿ. ನನ್ನಂತಹ ಅದೆಷ್ಟೋ ಕಲಾವಿದರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಎಂದು ಹೇಳಿದ್ರು. ಈ ಅಭಿಮಾನದ ಅಭಿಮಾನದ ಬೀಗೊಂದು ಒಂದೇ ಪಾಠಗಳು ತಂಪುಂದಾಟ ನೆಗ್ಗಿಯಾಗಿ ಈ ಬಹುಮಾನಕ್ಕೆ ಯೋಗ್ಯ ಬಂದೇ ಗೊತ್ತಿಚ್ಚಿ ದಯಪಟ್ಟ ಯಾರು ಬಿಟ್ಟೊಂದು ಕಿನ್ನ ಕಲಾವಿದೆ ಆಡವ ವಸ್ತು ಖುಷಿಯವರು ಪಟ್ಟ ತಿಂಗಳು ಮುಂಚಿನೊಂದಿ ಕಜ್ಜೋನಿಗಳು ಬೆನ್ನೊಂದುಲ್ಲರ ಬಗ್ಗೆ ಮಸ್ತ್ ಖುಷಿಯವರು ಎಲ್ಲದಾರಿಗೆ ಎನ್ನಚ್ಚಿನ ಕಿನ್ನ ಕಲಾವಿದರಿಗೆ ಹೆಚ್ಚಿನ ಅವಕಾಶ ತಿಕ್ಕಡೆ ಈ ಅಕಾಡೆಮಿ ನನಲಾದ ಮಲ್ಲ ಮರವಾದ ಬುಲೆವಾಡೆ ನೆತ್ತ ನಿರೇಳಿ ನನಲಾದ ಮಲವಲ್ಲ ಕಾರ್ಯ ಸಾಧನೆಗಳು ಕಾರ್ಯರೂಪಗಳು ಹರಡಿ ಕಲಾಮಾತೆಯ ಅನುಗ್ರಹ ನಮ್ಮ ಮಾತೆಗಳ ಕರಣಿತ್ಯ ನಿರಂತರ ಇಪ್ಪಡು ಬಂದ ನಟ್ಟೊಂದು ಎನ್ನ ಯಜಮಾನರು ಕಿಶೋರ್ ಚಿತ್ರಗಳ ಸೋಮಿಸಲು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸ್ಸಿ ಭಂಡಾರಿ ಅವರು, ಪ್ರತಿ ತಾಲೂಕಿನಲ್ಲೂ ತುಳು ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಅಲ್ಲಿನ ತುಳು ಕಲಾವಿದರನ್ನ ಗುರುತಿಸುವ ಕಾರ್ಯ ತುಳು ಅಕಾಡೆಮಿಯಿಂದ ನಡೀತಾ ಇದೆ ಎಂದು ಹೇಳಿದ್ರು. ತುಳು ಅಲ್ಪಲ್ಪ ತಾಲೂಕು ತುಳು ಸಮ್ಮೇಳನ ಆ ಸಮ್ಮೇಳನ ಮಲ್ಕೊಂಡಾಗ ಆ ತಾಲೂಕು ಸಂಬಂಧಪಟ್ಟ ಬಂಟ್ವಾಳ ತಾಲೂಕು ಅಂತ, ಸುಳ್ಯ ತಾಲೂಕು ಅಂತ, ಅಂಚನೆ ನಮ್ಮ ಪುತ್ತೂರು ತಾಲೂಕು ಅಂತ, ಬೆಳ್ತಂಗಡಿ ತಾಲೂಕು ಅಂತ ಅಂಚೆ ಮಲ್ಕೊಂಡಾಗ ಅವರು ನಮಗೆ ಕಾರ್ಯಕ್ರಮ ಪಾಠ ಪ್ರಯಾಣ ಆ ಒಂಜಿ ಸರ ಅದನ್ನ ಆ ತಾಲೂಕು ಏಳು ಒಂಜಿ ಕಲಾವಿದರು ಬೇಕು, ಅತ್ತನಾಗ ಬರವಣಿಗೆ ತಗೊಳ್ಬೇಕು, ಅತ್ತನಾಗ ಬೇರೆ ಬೇರೆ ಸಂಘಟನೆ ತಗೊಳ್ಬೇಕು, ಮುಕ್ಲೇನು ಮಾತ ಒಂದು ಗೌರವಿಸುವಂಚಿನ ಕೆಲಸ ಮಾಡ್ಕೊಡು ನೆಕ್ಸ್ಟ್ ಜಾತಿ ಇಚ್ಚಿ ಅತ್ತನಾಗ ಒಮ್ಮೆ ಒಂದು ಬಂಧನ ಇಚ್ಚಂತೆ ಸರ್ವ ಜಾತಿಗಳೆಲ್ಲ ನಮ್ಮ ಇಂಚ ತುಳು ಎಲ್ಲರೂ ಬಂದ ಏನು ಬಂದಾಗ ಅವು ಕೊಂಕಣ ಆದ ಕಡೆಯೋ, ಮುಸ್ಲಿಂ ಆದ ಕಡೆಯೋ, ಕ್ರಿಶ್ಚಿಯನ್ ಆದ ಕಡೆಯೋ ಮಾತ ಜಾತಿಗಳೆಲ್ಲ ಏನು ತುಳು ಮಾತಾಡ್ಬೇಕ ಅದನ್ನು ತುಳು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸಹಾಯಕ ನಿರ್ದೇಶಕ ನಾಗೇಶ್, ತುಳು ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕರಾದ ರಿಚರ್ಡ್ ಕ್ಯಾಸ್ಟಲಿನೋ, ರಿಜಿಸ್ಟ್ರಾರ್ ಚಂದ್ರಹಾಸ್ ರೈಬಿ ಮತ್ತು ತುಳು ಅಕಾಡೆಮಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.